ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಎಂಚಲ್ಲರು ಪೂರೆಲ್ಲ ಆಟಿ ಅಮಾವಾಸ್ಯದ ಅಸಲ್ ಮೇಲೂ ಎಲ್ರಿಗೂ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ನಾನು ಬೆಳಿಗ್ಗೆ ಇವತ್ತು ವ್ಲಾಗ್ ಮಾಡ್ತಿದ್ದೇನೆ. ಇವತ್ತು ಬೆಳಿಗ್ಗೆ ಎಲ್ಲರೂ ಕಷಾಯ ಕುಡಿದ್ರ, ನಾವು ಕಷಾಯ ಕುಡಿದು ಮೆಂತೆ ಗಂಜಿ ಎಲ್ಲ ಮಾಡಿದೆವು. ನಮಗೆ ಆಟಿ ಅಮಾವಾಸ್ಯೆ ಅಂದರೆ ನೆನಪಾಗೋದೇ ಇದು ಕಷಾಯ, ಕೆತ್ತೆಯ ಕಷಾಯ. ಅದರೊಟ್ಟಿಗೆ ತಂಪಿಗಾಗಿ ನಾವು ಮೆಂತೆಯ ಗಂಜಿಯನ್ನು ಮಾಡೋದು. ಈಗ ನಾವು ಅದರಲ್ಲಿ ನಮ್ದೆಲ್ಲ ಕುಡ್ದೆಲ್ಲ ಆಯಿತು. ನಾನು ಮೆಂತೆ ಗಂಜಿ ಮಾಡಿದೆ ಫ್ರೆಂಡ್ಸ್. ಅದನ್ನು ಯಾವ ರೀತಿಯಾಗಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಫ್ರೆಂಡ್ಸ್. ಹಾಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡುವ ಮೆಂತೆ ಗಂಜಿ ಮಾಡಲಿಕ್ಕೆ. ಮೊದಲಿಂದಾಗಿ ನಾನಿಲ್ಲಿ ಅಕ್ಕಿ ತಗೊಂಡಿದ್ದೇನೆ, 2 ಗ್ಲಾಸಿನಷ್ಟು ಅಕ್ಕಿ ತಗೊಂಡಿದ್ದೇನೆ. ನಾನು ಯಾವಾಗಲೂ ನಾವು ದೋಸೆ ಮಾಡ್ತೇವಲ್ಲ ಅದೇ ಅಕ್ಕಿ ತಗೊಳ್ಳೋದು, ಬೇರೆ ಅಕ್ಕಿಯಲ್ಲಿ ಸಹ ಮಾಡ್ತಾರೆ. ಮೊದಲು ನಾವೀಗ ಅದನ್ನು ಬೇಯಲಿಕ್ಕೆ ಇಟ್ಟುಕೊಳ್ಳುವ. ನಾನೀಗ ಹಾಕಿಕೊಳ್ತಾ ಇದ್ದೇನೆ ಒಂದು ಪಾತ್ರೆಗೆ ಬೇಯಲಿಕ್ಕೆ. ಈಗ ಅಕ್ಕಿ ಎಲ್ಲ ಹಾಕಿಕೊಂಡಾದ್ಮೇಲೆ ನಾನಿಲ್ಲಿ ಮೆಂತೆ ತಗೊಂಡಿದ್ದೆ, 2 ಚಮಚದಷ್ಟು ಮೆಂತೆ ತಗೊಂಡಿದ್ದೆ. ಈಗ ಅದನ್ನು ಚಂದ ಒಂದು ಗಂಟೆಯಷ್ಟು ಚಂದ ನೆನೆಸಿದ್ದೆ. ಈಗ ಅದನ್ನು ಸಹ ತೊಳೆದು ಹಾಕಿಕೊಳ್ಳುವ ಅಕ್ಕಿಗೆ. ಈಗ ಅಕ್ಕಿಯನ್ನು ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಬೇಯಲಿಕ್ಕೆ ಇಟ್ಕೊಳ್ಳುವ ರುಚಿಗೆ. ಈಗ ನಾನು ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ. ಈಗ ಇದು ನಾವು ಯಾಕೆ ಮೆಂತೆ ಗಂಜಿ ಮಾಡೋದು ಅಂದರೆ, ನಮಗೆ ಇಲ್ಲಿ ಆಟಿ ಅಮಾವಾಸ್ಯೆ ಹೊತ್ತು ನಾವು ಕಷಾಯ ಕುಡ್ದಿರ್ತೇವಲ್ಲ, ಅದು ತುಂಬ ದೇಹಕ್ಕೆ ಹೀಟು. ಅದಕ್ಕೆ ಬೇಕಾಗಿ ನಾವು ಮೆಂತೆ ಗಂಜಿ ಮಾಡೋದು. ಈಗ ನಾನಿಲ್ಲಿ ತೆಂಗಿನಕಾಯಿ ತಗೊಂಡಿದ್ದೇನೆ, ಒಂದು ಅರ್ಧ ಭಾಗದಷ್ಟು ತೆಂಗಿನ ತುರಿ ತಗೊಂಡು ಅದನ್ನು ಚಂದ ಪೇಸ್ಟ್ ಮಾಡಿಕೊಳ್ಬೇಕು. ತೆಂಗಿನ ಹಾಲು ಸಹ ಮಾಡಿ ಹಾಕ್ಕೊಳ್ಬೋದು. ಮತ್ತೊಂದು ಚಿಕ್ಕ ತುಂಡಿನಷ್ಟು ಬೆಲ್ಲ ತಗೊಂಡಿದ್ದೇನೆ. ಈಗ ಅದನ್ನು ಚಂದ ಗುದ್ದಿ ನಾವು ಹುಡಿ ಮಾಡಿಕೊಂಡು ನಮ್ಮ ಗಂಜಿ ಚಂದ ಬೇಯ್ತದಲ್ವ, ಆಗ ಇದನ್ನು ಹಾಕಿಕೊಳ್ಬೇಕು. ಈಗ ನೋಡಿ ಚಂದ ಬೆಂದಿದೆ ಗಂಜಿ. ಈಗ ನಾವು ಬೆಲ್ಲವನ್ನು ಹಾಕಿ ಒಮ್ಮೆ ತಿರುಗಿಸಿಕೊಳ್ಳುವ. ಬೆಲ್ಲ ಸ್ವಲ್ಪ ಕರಗಬೇಕಲ್ವ ಅನ್ನದೊಟ್ಟಿಗೆ, ಹಾಗಾಗಿ ಈ ರೀತಿಯಾಗಿ ಈಗ ತಿರುಗಿಸಿಕೊಳ್ತಾ ಇದ್ದೇನೆ ನಾನು. ಈಗ ಬೆಲ್ಲ ಎಲ್ಲ ಹಾಕಿ ಆದಮೇಲೆ ನಾವಿದಕ್ಕೆ ಇದು ಪೇಸ್ಟ್ ಮಾಡಿಟ್ಕೊಂಡಂತಹ ತೆಂಗಿನಕಾಯಿಯ ಪೇಸ್ಟನ್ನು ಹಾಕ್ಕೊಳ್ಬೇಕು ನಾವು. ನೋಡಿ ಈಗ ನಮ್ಮದು ತೆಂಗಿನಕಾಯಿ ಪೇಸ್ಟ್ ಸಹ ಚಂದ ರೆಡಿಯಾಗಿದೆ. ಈಗ ನಾನಿಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿ ಹಾಕಿಕೊಳ್ತಾ ಇದ್ದೇನೆ. ಈಗ ಈ ಮೆಂತೆ ಗಂಜಿ ನಮ್ಮ ದೇಹಕ್ಕೆ ತುಂಬ ತಂಪು. ಹಾಗೆ ಮತ್ತೆ ಎಂತಂದರೆ ಇದು ನಮ್ಮ ಎದೆ ಹಾಲನ್ನು ಹೆಚ್ಚಿಸಲಿಕ್ಕೂ ಇದು ತುಂಬ ಹೆಲ್ಪ್ ಮಾಡ್ತದೆ. ನೋಡಿ ಈ ರೀತಿಯಾಗಿ ಈಗ ಮಾಡಿಕೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಉಳಿದಿತ್ತು ಪೇಸ್ಟ್, ತೆಂಗಿನ ತುರಿಯ ಪೇಸ್ಟ್, ಅದನ್ನು ಸಹ ಹಾಕಿಕೊಳ್ತಾ ಇದ್ದೇನೆ. ಹಾಲು ತೆಗೆದು ಹಾಕ್ಕೊಳ್ಬೋದು, ಹಾಲಲ್ಲಿ ಬೇಯಿಸ್ಕೊಳ್ಬೋದು ಅಕ್ಕಿಯನ್ನು. ನಾನಿಲ್ಲಿ ನೀರಲ್ಲಿ ಬೇಯಿಸಿ ಅಕ್ಕಿ ಚಂದ ತೆಂಗಿನ ತುರಿಯನ್ನು ಪೇಸ್ಟ್ ಮಾಡಿ ಹಾಕಿಕೊಂಡದ್ದು. ಈಗ ನೋಡಿ ಎಲ್ಲ ರೆಡಿ ಆಯಿತು ನಮ್ಮದು. ಈ ರೀತಿಯಾಗಿ ಹಾಕಿ ತಂದೆಲ್ಲವನ್ನೊಮ್ಮೆ ತಿರುಗಿಸಿಕೊಂಡ್ರೆ ಆಯಿತು. ನೋಡಿ ಈ ರೀತಿಯಾಗಿ ಈಗ ರೆಡಿ ಆಯಿತು ನಮ್ಮದು ಮೆಂತೆ ಗಂಜಿ. ತುಂಬ ಬೇಗ ಆಗ್ತದೆ, ಬೆಳ್ತಿಗೆ ಅಕ್ಕಿ ಎಲ್ಲ ತುಂಬ ಬೇಗ ಬೇಯ್ತದೆ. ಇದನ್ನು ಯಾವ ಅಕ್ಕಿಯಲ್ಲಿ ಸಹ ಮಾಡಿಕೊಳ್ಬೋದು. ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡಿದ್ದು. ಈಗ ನಾನಿಲ್ಲಿ ತೆಗಿತಾ ಇದ್ದೇನೆ. ನೋಡಿ ಚಂದ ರೆಡಿ ಆಯ್ತು. ಈಗ ನೀವು ಇವತ್ತು ಈ ಮೆಂತೆ ಗಂಜಿ ಮಾಡಿದರೆ ಯಾವ ರೀತಿಯಾಗಿ ಮಾಡಿದ್ರಿ ಅಂತ ಹೇಳಿ ಫ್ರೆಂಡ್ಸ್. ಹಾಗೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೇ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.